ತಮ್ಮ ವಿಭಿನ್ನ ಶೈಲಿಯ ವಿಡಿಯೋಗಳಿಂದ ಕರಾವಳಿಯಲ್ಲಿ ಹವಾ ಸೃಷ್ಟಿಸಿದ ಆಶಾ ಪಂಡಿತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲ ಮಂಗಳೂರಿನ ಜನರನ್ನು, ವಿಶೇಷವಾಗಿ ತುಳು ಭಾಷಿಕರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಕ್ಕುನಗಿಸಿದ್ದ ಫೇಮಸ್ ರೀಲ್ ಸ್ಟಾರ್ ಆಶಾ ಪಂಡಿತ್ ನಿನ್ನೆ ರಾತ್ರಿ ಆಶಾ ಪಂಡಿತ್ ಅವರು ಹೃದಯಾಘಾತದಿಂದ ನಿಧನ ಹೊಂದಿದರು ಎಂದು ವರದಿಯಾಗಿದೆ. ನಿನ್ನೆ ತಡರಾತ್ರಿ ಆಶಾ ಪಂಡಿತ್ ಅವರಿಗೆ ವಾಂತಿ ಸಮಸ್ಯೆ ಉಂಟಾಗಿದ್ದು, ಮನೆಯ ಅಂಗಳದಲ್ಲಿ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ದ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅವರು ಅದಾಗಲೇ ಹೃದಯಾಘಾತದಿಂದ ಕೊನೆಯುಸಿರೆಳಿದರು ಎಂದು ವೈದ್ಯರು ಘೋಷಿಸಿದರು. ಆಶಾ ಪಂಡಿತ್ ಅವರ ನಿಧನದ ಸುದ್ದಿ ಅವರ ಅಭಿಮಾನಿಗಳಿಗೆ ಅಚ್ಚರಿಯನ್ನುಂಟು ಮಾಡಿದ್ದು, ಈ ಸುದ್ದಿ ನಿಜಕ್ಕೂ ನಂಬೋಕೆ ಸಾಧ್ಯವಿಲ್ಲ ಎಂದು ನೂರಾರು ಜನರು ಅವರ ಪೋಸ್ಟ್ನಲ್ಲಿ ಕಾಮೆಂಟ್ ಹಾಕುತ್ತಿದ್ದಾರೆ. ಪ್ರತಿನಿತ್ಯ ಬೈಗುಳದ ಪೋಸ್ಟ್ಗಳ ಮೂಲಕವೇ ಜನರನ್ನು ಮನರಂಜಿಸುತ್ತಿದ್ದ ಆಶಾ ಪಂಡಿತ್ ಅವರ ಪೋಸ್ಟ್ಗಳಿಗೆ ನಗುತ್ತಾ, ಬೈಯುತ್ತಾ ಕಾಮೆಂಟ್ ಹಾಕುತ್ತಿದ್ದ ಜನರು ಇಂದು ಕಣ್ಣೀರಿನ ಕಾಮೆಂಟ್ಗಳನ್ನು ಹಾಕುತ್ತಿದ್ದಾರೆ. ತುಳು ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ದ ಪಂಡಿತ್ ಸಾಮಾಜಿಕ ತಾಣದಲ್ಲಿ ಆಶಾ ಅಕ್ಕ ಎಂದೇ ಸುದ್ದಿಯಾಗುತ್ತಿದ್ದರು. ಆಶಾ ಪಂಡಿತ್ ಸಣ್ಣ ಕ್ಯಾಂಟೀನ್ ಒಂದನ್ನು ನಡೆಸುತ್ತಿದ್ದರು. ಓ ಕುಪ್ಪುಲ್ ಕಣ್ಣಿನವನೇ, ನೀನು ನೋಡು, ಕಣ್ಣು ನೋಡಿ ಕುಪ್ಪುಲ್ ಕಣ್ಣಿನಾಗೆ. ಹೇಳಿದಷ್ಟು ನಿಂಗೆ ಅರ್ಥ ಆಗುದಿಲ್ಲ. ಆಗ ಅದೊಂದು ಚಹಾ ಕುಡಿಲಿಕ್ಕೆ ಒಂದು ಅರ್ಧ ಗಂಟೆ ಮಾಡಿದ್ದಿ ಮಂಗ ಜತಿ ಅವನು. ನೋಡಿ ಕಣ್ಣು ನೋಡು, ಕುಪ್ಪುಲ್ ಕಣ್ಣಿನಾಗೆ ಆಗಿದೆ. ವರಿಕೇಂದೇರು ಪುನರ್ಪುಲ್ ಅಡರುಂಡ ಪಂಡು ಅಡರುಂಡು ಬಲೆ ರಡ್ಡು ಒಯ್ತ ಪಿಂಕ್ ಅನ್ಕೊರ್ಕ ಅವ ಅಪಕ ಪುನರ್ಪುಲಿ ಜ್ಯೂಸ್ ದಲ ನೆನೆ ಪರ್ಪುಂಡು ರಡ್ಡು ಪಿಂಕ್ ಅನ್ಗೆ ಒಯ್ತು ಕೊರಂಡ ಪುನರ್ಪುಲಿ ಜ್ಯೂಸ್ದ ಬೆತ್ತೊಡು ಬಲೆ ಬಲೆ ಕುಡ್ಲದ ಭಾಷೆಡು ನೆರ್ಪಿನಂಡ ಬೇತಿನೇ ನೆರಡುಂಡು ಅವು ನೆರ್ಪು ಜತಾಯನು ನೀಕು ಗೊತ್ತಿಜ್ಜ ಕೂಡ ಇದೈತೆ ಪಸತ್ತು ಬತ್ತದು ರಿಜ್ಜು ಶೆಟ್ಟಿ ಪಾತೆರೋಡು ನಿಕ್ಕು ಮುಂಗುಲಿ ಮುಸುಂಡು ದೈ